ಮನೆಯ ಗೋಡೆ ಕುಸಿದು ಇಬ್ಬರು ಮಕ್ಕಳು ಸಹಿತ ತಂದೆ ತಾಯಿ ಅಸುನೀಗಿದ ದಾರುಣ ಘಟನೆ ಇಂದು ನಸುಕಿನ ಜಾವ ಉಳ್ಳಾಲ ತಾಲೂಕಿನ ಮುನ್ನೂರು ಗ್ರಾಮದ ಮದನಿನಗರದಲ್ಲಿ ಸಂಭವಿಸಿದೆ. ಮದನಿನಗರದ ನಿವಾಸಿ ಅಬೂಬಕರ್ ಎಂಬವರ ಮನೆಯ ಆವರಣ ಗೋಡೆ ಕುಸಿದು ಬಿದ್ದಿದೆ. ಇದು ಪಕ್ಕದಲ್ಲಿದ್ದ ಯಾಸೀರ್ ಎಂಬವರ ಮನೆಯ ಮೇಲೆ ಬಿದ್ದು ಯಾಸೀರ್ ಅವರ ಮನೆಯ ಗೋಡೆ ಕುಸಿತದಿಂದ ಈ ದುರಂತ ಸಂಭವಿಸಿದೆ. ಘಟನೆಯಿಂದ ಯಾಸೀರ್ ಪತ್ನಿ ಮರಿಯಮ್ಮ, ಮಕ್ಕಳಾದ ರಿಯಾನಾ ಹಾಗೂ ರಿಫಾನಾ ಇಹಲೋಕ ತ್ಯಜಿಸಿದ್ದಾರೆ. ಘಟನೆ ನಡೆದ ತಕ್ಷಣ ಸ್ಥಳೀಯರು ರಕ್ಷಣಾ ಕಾರ್ಯ ಆರಂಭಿಸಿ ನೆರವು ನೀಡಿದ್ದಾರೆ. ಆದರೆ ರಕ್ಷಣೆ ಮಾಡುವ ಮೊದಲೇ ಮನೆಯ ಒಳಗಿದ್ದ 4 ಇಹಲೋಕ ತ್ಯಜಿಸಿದ್ದಾರೆ. ಇಂದು ನಸುಕಿನ ಜಾವ ಉಳ್ಳಾಲ ತಾಲೂಕಿನ ಮುನ್ನೂರು ಗ್ರಾಮದಲ್ಲಿ ದುರಂತ ನಡೆದಿದೆ. ಮದನಿನಗರದಲ್ಲಿ ಒಂದು ದುರಂತ ಸಂಭವಿಸಿರುವಂಥದ್ದು. ಪಕ್ಕದ ಮನೆಯ ಕಾಂಪೌಂಡ್ ಕುಸಿದು ಮನೆಗೆ ಬಿದ್ದು 4 ಮೃತಪಟ್ಟಿದ್ದಾರೆ. ಮಕ್ಕಳು ಸಹಿತ ತಂದೆ ತಾಯಿ ಮೃತಪಟ್ಟಿದ್ದಾರೆ. ಇಂಥದ್ದೊಂದು ದುರಂತ ಅಬೂಬಕರ್ ಎಂಬುವರ ಮನೆಯ ಆವರಣ ಗೋಡೆ ಕುಸಿದು ಬಿದ್ದಿದೆ. ಇದರಿಂದಾಗಿ ಪಕ್ಕದಲ್ಲಿದ್ದಂತಹ ಯಾಸೀರ್ ಎಂಬುವರ ಮನೆಯ ಮೇಲೆ ಬಿದ್ದು ಯಾಸೀರ್ ಅವರ ಮನೆಯ ಗೋಡೆ ಕುಸಿತದಿಂದ ಈ ದುರಂತ ಸಂಭವಿಸಿದೆ. ಯಾಸೀರ್ ಪತ್ನಿ ಮರಿಯಮ್ಮ, ರಿಯಾನಾ ಹಾಗೂ ರಿಫಾನಾ ಎಂಬ ಇಬ್ಬರು ಮಕ್ಕಳು ಇಹಲೋಕವನ್ನು ತ್ಯಜಿಸಿದ್ದಾರೆ. ಘಟನೆ ನಡೆದ ತಕ್ಷಣ ಸ್ಥಳೀಯರು ರಕ್ಷಣಾ ಕಾರ್ಯ ಆರಂಭಿಸಿದ್ರು. ಆದರೆ ಅಷ್ಟರಲ್ಲಾಗಲೇ 4 ದುರಂತವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. 4 ಕೂಡ ಇಹಲೋಕವನ್ನು ತ್ಯಜಿಸಿದ್ದಾರೆ. ಸ್ಥಳೀಯರು ಕಷ್ಟಪಟ್ಟಿದ್ದಾರೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರಬಹುದು. ಸ್ಥಳೀಯರು ಎಲ್ಲರನ್ನ ರಕ್ಷಿಸಬೇಕು ಎನ್ನುವಂತಹ ಕಾರ್ಯದಲ್ಲಿ ತೊಡಗಿಕೊಂಡರೂ ಕೂಡ 4 ದುರ್ಮರಣವಪ್ಪಿದ್ದಾರೆ.